ಭಯಂಕರವಾದಂತಹ ಶಬ್ದ ಗುಡುಗಿತು ಸಿಡಿಲಿನ ಅಪ್ಪರವು ಅಲ್ಲ ಉಲ್ಕಾಪಾತವೇ ಘಟಿಸಿದ ಎಂಬ ಹಾಗೆ ನಿಂತ ನೆಲ ಕುಸಿಯುವ ಅನುಭವ, ನಕ್ಷತ್ರ ಮಂಡಲವೇ ತಡೆಗುರುಳಿದ ಅನುಭವ, ಹಾಗೆ ಗೂಗಗಳ ಚೀರಾಟ ಒಂದು ಕಡೆಯಿಂದ ಆದರೆ ನರಿನಾಯಿಗಳ ಬೊಪ್ಪಾಟ ಇನ್ನೊಂದು ಕಡೆಯಿಂದ ಕೇಳಿಸುತ್ತಾ ಇದೆ. ನನ್ನ ಕರ್ಣ ಕಳವಳಿಸುತ್ತಾ ಇದೆ. ಅಲ್ಲ, ನನ್ನ ಅಂತಃಕರಣವೇ ಕಳವಳಕ್ಕೊಳಗಾಗಿದೆ. ಎನ್ನುವ ಹೆಸರನ್ನು ಕೇಳಿದಾಗ ಚರಾಚರ ಪ್ರಪಂಚವೇ ಗಡಗಡನೆ ನಡುಗುವಂತಹ ಇತಿಹಾಸವನ್ನ ಸೃಷ್ಟಿ ಮಾಡಿದವನು ಜಗಜ್ಜಟ್ಟಿ ಜರಾಸಂಧ. ಇವತ್ತಿನ ಈ ಭೀಕರ ಶಬ್ದಕ್ಕೆ ನಾವೇ ನಲುಗಿ ಹೋಗಬೇಕಾಯಿತು ಅಂತಾದ್ರೆ ಏನಿದರ ರಹಸ್ಯ? ಯಾಕೆ ಹೀಗೆ ಉಂಟಾಗಿರುವಂತಹ ಉತ್ಪಾದಗಳೆಲ್ಲ ತಮ್ಮ ಗಮನಕ್ಕೂ ಬಂದಿರಬಹುದು. ಯಾಕೆ ಹೀಗಾಯಿತು? ಯಾರಿಂದ ಹೀಗಾಯಿತು? ಇದಕ್ಕೇನಾದ್ರೂ ಪರಿಹಾರದ ಮಾರ್ಗ ಇದ್ರೆ ತಾವೇ ತಿಳಿಸಬೇಕು. ಮಹಾರಾಜ, ಸಕಾಲದಲ್ಲಿ ಈ ರೀತಿ ಪ್ರಕೃತಿ ವಿಕೋಪ ಉಂಟಾಗ್ತದೆ ಅಂತಾದ್ರೆ ಧರ್ಮಶಾಸ್ತ್ರದಲ್ಲಿ ಅದನ್ನು ರಾಜಾರಿಷ್ಟ ಅಂತ ಕರೀತಾರೆ. ರಾಜಾರಿಷ್ಟ ಅಂದ್ರೆ ಪೂರ್ಣ ನಮಗೆ ಹೀಗೆ ಇದಕ್ಕೇನು ಪರಿಹಾರವೇ ಇಲ್ಲವೇ ಸ್ವಾಮಿ? ಶಾಂತಿ, ಅದ್ಭುತ ಎನ್ನುವ ಶಾಂತಿ. ಇಷ್ಟವರೆಗೆ ಹಲವು ಶಾಂತಿಯ ಬಗ್ಗೆ ಕೇಳಿದ್ದೇವೆ, ಮಾಡಿದ್ದೇವೆ. ಈ ಅದ್ಭುತ ಶಾಂತಿ ಒಂದು ಉಂಟು ಎನ್ನುವುದೇ ಗೊತ್ತಿರಲಿಲ್ಲ. ಅದು ಗೊತ್ತಾಗುವುದು ಇಂಥ ಘಟನೆ ನಡೆದ ಮೇಲೆ ಮಾತ್ರ. ಯಾವ ರೋಗಕ್ಕೆ ಯಾವ ಔಷಧಿ? ನಾಡಿನಲ್ಲಿರುವ ಸಮಸ್ತ ಬ್ರಾಹ್ಮಣರನ್ನು ಆಮಂತ್ರಿಸಿ ಭೂದಾನ, ಗೋದಾನ, ವಸ್ತ್ರದಾನ, ಹಿರಣ್ಯದಾನ, ಕ್ಷಯಾದಾನವನ್ನು ಹೊರತುಪಡಿಸಿ ಮತ್ತೆಲ್ಲ ದಾನವನ್ನು ಮಾಡಿ ಆ ಪಡೆದಂತ ಬ್ರಾಹ್ಮಣರು ಅಷ್ಟು ಒಂದು ವಾಸ್ತವವನ್ನು ನಿನ್ನ ಶಿರದ ಮೇಲೆ ಇಟ್ಟಾಗ ಈ ಪಾಪ ಕೃತ್ಯ ಎಲ್ಲ ಆ ಪುಣ್ಯದಲ್ಲಿ ನೀನಾಗಿ. ಹಾಗಾದ್ರೆ ಇದನ್ನ ಕೈಗೊಳ್ಳುವ ಸ್ಥಳ ನಾಡಿನ ದಕ್ಷಿಣ ದಿಕ್ಕಿನಲ್ಲಿರುವಂತಹ ತಂದೂರ ಪ್ರಸ್ಥದಲ್ಲಿ ನಾಳೆ ಸೂರ್ಯೋದಯಕ್ಕೆ ಸಕಲ ಸಿದ್ಧತೆಯೊಂದಿಗೆ ನಾನಿರ್ತೇನೆ. ಶುಚಿರ್ಭೂತನಾಗಿ ಬಂದ್ರೆ ಸಾಕು. ನಿಮ್ಮ ಮುಂದಾಳತ್ವದಲ್ಲಿ ಎಲ್ಲ ನಡಿಬೇಕು. ಆದಷ್ಟು ಬೇಗ ಬಂದು ಮುಟ್ಕೊಳ್ಳಿ. ಆಯ್ತು. ಸಂತೋಷವಾಯಿತು. ಬಂದಿರುವಂತಹ ಭವನ ಎಲ್ಲವೂ ದೂರವಾಗುವ
ಕೇಳಿರುವಂತಹ ಭಯಂಕರ ಶಬ್ದ ಆಗೇನು ಮಾಡಬೇಕು ಎನ್ನುವುದು ತೋಚದೆ ಕಂಗಾಲಾಗಿದ್ದೆ. ನಮ್ಮ ಮನೆಗೆ ಬಂದಿರುವಂತಹ ಆಪತ್ತು ಹೋಗಲಾಡಿಸಿಕೊಳ್ಳಬೇಕು ಅಂತ ಆದರೆ ಅದ್ಭುತ ಶಾಂತಿ. ಆಹಾ, ರಾವಣರ ಮಾತನ್ನು ಕೇಳಿ ಸಂತೋಷಗೊಂಡು ನಮ್ಮ ಶಾಂತಿಯನ್ನು ಕೈಗೊಳ್ಳಬೇಕು. ಅನುಮಾನಿತವಾಗಿ ರಾವಣರನ್ನು ಸಂತೃಪ್ತಿಗೊಳಿಸಬೇಕು. ಈಗ ಅಲ್ಲ, ಕೈಗೊಳ್ಳಬೇಕು ಅಂತಾದ್ರೆ ಅದಕ್ಕೆ ಸೂಕ್ತವಾದಂತಹ ಕಾಲ ಇದಲ್ಲವೇ ಅಲ್ಲ. ಗ್ರಹ ಕಟ್ಟಿದ ವಿಷಿಕಳೆ ರಾತ್ರಿಯ ಕಾಲ. ಈ ರಾತ್ರಿಯ ಕಾಲದಲ್ಲಿ ಯಾವ ಕಾರ್ಯವನ್ನು ಕೈಗೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾತ್ರಿಯನ್ನು ಕಳೆಯಬೇಕು. ಭಗವಾನ್ ಬಾಲಭಾಸ್ಕರ ದೇವ ತನ್ನ ಹೊಂಗಿರಗಳಿಂದ ಪ್ರಪಂಚವನ್ನು ಪ್ರಕಾಶಿಸುವ ಪ್ರಾಂತ ಕಾಲಕ್ಕೆ ಸರಿಯಾಗಿ ಎದ್ದು ತಂದೂದ ಪ್ರಶ್ನವನ್ನು ಸೇರಿ ಆಯ್ಯ ಮುಖ್ಯನಾಗ್ತೇವೆ ನೋಡೋಣ. ಹಾಗಾದ್ರೆ ಮಾಡುವಂತ ಯಾರಕ್ಕೆ ಹುತ್ತೂರಿನ ಎಲ್ಲ ಬ್ರಾಹ್ಮಣರು ಆಮಂತ್ರಣ ಎಂಬುದಾಗಿ ಮಾಪುದ ರಂಗುಲ ಸಾರಿದ್ದಾನೆ. ನಾವು ಒಳಗೆ ಹೋಗ್ಬೇಕು. ಹೀಗೆ ಹೋದ್ರೆ ನಮಗೆ ಒಳ ಪ್ರವೇಶ ಇಲ್ಲ. ಏನು ಒಂದು ಕೆಲಸ ಮಾಡೋಣ, ತೆರೆಯ ಎಲ್ಲ ಬ್ರಾಹ್ಮಣರಿಗೂ ಮುಕ್ತ ಅವಕಾಶ. ನಾವು ಬ್ರಾಹ್ಮಣ ವೇಷ ಮಾಡ್ಬೇಕೀಗ. ಆಯುಧ ಯಾವುದು ಬೇಡ, ಬ್ರಾಹ್ಮಣನಾಗಬೇಕು. ಜೊತೆಯಲ್ಲಿ ಮಹತ್ವದಿಂದ ಹೋಗುವುದಲ್ಲ, ವಿರುದ್ಧ ದಿಕ್ಕಿನಲ್ಲಿ ಅಪರದ್ವಾರದಲ್ಲಿ ಹೋಗ್ಬೇಕು. ನಾವು ಮಾಡುವ ಕೆಲಸ ಹೋದೇ ಅಲ್ವ ಮಗನಿಗೆ. ಆಮೇಲೆ ನಾವು ಮೂವರೇ ಹೋಗ್ಬೇಕು, ಯಾವ ಗುಂಪಿಗೂ ನಾವು ಸೇರಬಾರದು. ಜೊತೆಯಲ್ಲಿ ಎಡಗಾಲನ್ನ ಮುಂದಿಟ್ಟೆ ಒಳ ಪ್ರವೇಶ ಮಾಡಬೇಕು. ನಾನು ಸೂಚಿಸಿದ ಮೇಲೆ ನಗಾಡ್ಬೇಕು. ನನ್ನ ಸೂಚನೆ ವಿನೋ ಯಾವ ಕಾರ್ಯವನ್ನೂ ಮಾಡಬಾರದು. ಹೆಚ್ಚೇನು ನಿಮ್ಮ ಕಣ್ಣ ಬೊಂಬಳೆಯೂ ಸರಿಯಬಾರದು. ನನ್ನ ಸೂಚನೆ, ನನ್ನ ನಿರ್ದೇಶನ, ನಿಮ್ಮ ಕಾರ್ಯ ಕೊನೆಯಾಗಿದೆ. ಸಭೆ ಉರವಣಿಸಲು ನಡೆ ಬರುವ, ಸಭೆ ಉರವಣಿಸಲು ನಡೆ ಬರುವ, ನಡೆ ಬರುವ, ನಡೆ ಬರುವ. ರಾತ್ರಿಯಲ್ಲಿ ಕಂಡಿರುವಂತಹ ಅನುಭವಿಸಿರುವಂತಹ ಆ ಭೀಕರ ಶಬ್ದದ ಭಯಂಕರವಾದಂತಹ ಅನುಭವ ಮತ್ತೆ ನಿದ್ರೆಗೆ ಬರಲಿಲ್ಲ. ಏನಾಗುತ್ತದೋ ಏನಾಗುತ್ತದೋ ಎನ್ನುವ
ಮುಂದೆ ಬೆಳಗುತ್ತಾ ಇದ್ದಾನೆ. ಹಾ. ಇವತ್ತಿನ ಸೂರ್ಯೋದಯ ಮಾಗಧನ ಬದುಕಿನ ಭಾಗ್ಯೋದಯ. ಶುಚಿರ್ಭೂತನಾದಿ ಹಾ. ಶಿವಗುಡಿಯನ್ನು ಸೇರಿದೆ. ಸನ್ನಿಧಿಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿದೆ. ಬ್ರಾಹ್ಮಣರು ಹೇಳಿರುವ ಹಾಗೆ ತಂದೂರ ಪ್ರಶ್ನದಲ್ಲಿ ಅದ್ಭುತವಾದಂತಹ ಶಾಂತಿ. ಬ್ರಾಹ್ಮಣರಿಗೆಲ್ಲ ರಾತ್ರಿಯೇ ಕರೆ ಕಳುಹಿಸಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಕಾರ್ಯಕ್ರಮವನ್ನು ಚಂದಗಾಣಿಸಬೇಕು. ಹೋ 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 ಕಣ್ಣರಳಿಸಿ ಕತ್ತೆತ್ತಿ ನೋಡಿದ್ರೆ ಎಲ್ಲಿ ನೋಡಿದರೂ ಜನವೇ ಜನ. ಅದರಲ್ಲಿ ಬ್ರಾಹ್ಮಣರೇ ಅಧಿಕ ಸಂಖ್ಯೆಯಲ್ಲಿದ್ದಾರೆ. ಇವತ್ತು ನಾವು ಬರುವುದೇ ತಡ ಆಗಿ ಹೋಯ್ತು. ಬಹಳ ಕಾಯಿಸಿ ಬಿಟ್ಟೆ, ದಯವಿಟ್ಟು ಕ್ಷಮಿಸಬೇಕು. ಮೊದಲೆಲ್ಲ ಹೀಗಾದದ್ದಿಲ್ಲ. ಒಂದು ಇವತ್ತಿನ ದಿವಸ ಬಿಟ್ಟು ಮತ್ತೆ ಬೇರೆ ದಿವಸಕ್ಕೆ ಹೀಗಾಗುವುದೂ ಇಲ್ಲ. ಏನೋ ಕಡದಷ್ಟು ಇವತ್ತು ಕಡ್ಕೊಂಡ್ರಾಯ್ತು ಅಂತ ಹೀಗೆ ಮಾಡ್ಬಿಟ್ಟೆ ಅಷ್ಟೇ. ಹಾಗಾಗಿ ನೀವು ಈ ಒಂದು ವಿಷಯದಲ್ಲಿ ತಮ್ಮನ್ನ ಕ್ಷಮಿಸ್ತೀರಿ ಅನ್ನುವಂತ ವಿಶ್ವಾಸ ಉಂಟು. ಬಂದದ್ದು ತಡ ಆಗಿರಬಹುದು, ಬಂದ ಮೇಲೆ ನಿಮ್ಮನ್ನು ನಿರಾಸೆ ಮಾಡುವ ಪ್ರಶ್ನೆ ಇಲ್ಲ. ನೆರೆದರಡಿಪ ವಂದನೆ ಗೈದೋ, ನೆರೆದರಡಿಪ ವಂದನೆ ಗೈದೋ, ವಂದನೆ ಗೈದೋ, ವಂದನೆ ಗೈದೋ. ನೆರೆದರಡಿಪ ವಂದನೆ ಗೈದೋ, ವಂದನೆ ಗೈದೋ, ವಂದನೆ ಗೈದೋ. ಮೂವರು ಬ್ರಾಹ್ಮಣರು ಬಂದಿರುವಂತಹ ಬ್ರಾಹ್ಮಣರನ್ನು ಉಪಚರಿಸಿ ಬರುವಂತಿರುವಂತಹ ಬ್ರಾಹ್ಮಣರು ಅತಿಥಿಗಳು ಅವರ ವಿಷಯದ ಪ್ರತೀಕ್ಷೆಯಲ್ಲಿ ಆಸನವನ್ನು ಅಲಂಕರಿಸಿದ್ದೆ. ನೋಡುತ್ತಾ ಇರುವ ಹಾಗೆ ದಿವ್ಯ ತ್ಯಾಗ ಪುಂಜರು ಈ ಕಡೆಗೆ ಆಗಮಿಸಿದ್ದಾರೆ. ಅವರನ್ನು ಕಂಡಾಗ ಬ್ರಾಹ್ಮಣರು ಎನ್ನುವುದಕ್ಕೆ ಅನುಮಾನ ಇಲ್ಲ. ಹಾಗಾಗಿ ನಮ್ಮ ಇವತ್ತಿನ ಕಾರ್ಯ ಬ್ರಾಹ್ಮಣರು ತೃಪ್ತರಾಗಬೇಕು. ತನ್ಮೂಲಕವಾಗಿ ಅವರು ನಮ್ಮನ್ನು ಹರಸಬೇಕು. ಆ ಕಾರಣಕ್ಕಾಗಿ ಬ್ರಾಹ್ಮಣರನ್ನು ಎದುರುಗೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಗೌರವದಿಂದ ಎದ್ದು ನಿಂತಿದ್ದೇನೆ. ಅವರ ಬರೋಣವನ್ನು ನಾನು ಗುರುತಿಸಿದ್ದೇನೆ ಎನ್ನುವುದರ ಸಾಕ್ಷಿಯಾಗಿ ವಂದನೆ ಸಲ್ಲಿಸಿದ್ದೇನೆ. ಅಷ್ಟೇ ಸಾಕಾಗ್ತದ? ಎಲ್ಲಿಂದ ಬಂದಿದ್ದಾರೋ, ಎಷ್ಟು ದೂರದಿಂದ ಬಂದಿದ್ದಾರೋ, ಯಾವ್ಯಾವ ಪರಿಸ್ಥಿತಿಯಲ್ಲೆಲ್ಲ ಮಾತಾಡ್ಸೋಣ.
ವರ್ಗಣ ಶುಭವ ನಗುತಿ ವರ್ಗಣ ಶುಭವ ತಾಪಸಗೊಂಡೀಕ್ಷಿಸುತ್ತ ಬ್ರಾಹ್ಮಣ ಶ್ರೇಷ್ಠ ಬ್ರಾಹ್ಮಣ ಶಿರೋಮಣಿಗಳು ಬರಬೇಕು ಸ್ವಾಮಿ. ನೀವು ನಿಮ್ಮಂಥವರು ನಮ್ಮ ನಾಡನ್ನು ಸೇರ್ತೀರಿ, ನಮ್ಮ ಎದುರುಗಡೆಯಲ್ಲಿ ಬರ್ತೀರಿ ಅಂತ ಆದ್ರೆ ವಯಸ್ಸಲ್ಲಿ ಬಂದಿರುವ ಭಾಗ್ಯ. ಬ್ರಾಹ್ಮಣೋ ಮಮ ದೇವತಾ ಹಾಗೆ ತಿಳ್ಕೊಂಡವರು ನಾವು. ಆ ಕಾರಣಕ್ಕಾಗಿ ನಿಮ್ಮನ್ನ ಗೌರವಪೂರ್ವಕವಾಗಿ ಈ ಕಡೆಗೆ ಕರೀತಾ ಇದ್ದೇನೆ. ಬಂದರು ಏನು ದೂರ ಸರಿಬೇಕಾದದ್ದಿಲ್ಲ. ಬನ್ನಿ, ಆಸನ ಬೇಕಾದಷ್ಟು ಸಿದ್ಧವಾಗಿದೆ. ಆಮೇಲೆ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಯಾವ ದಾಕ್ಷಿಣ್ಯ ಬೇಡ. ಬಿಸಿ ಆದರೆ ಬಿಸಿ, ತಪ್ಪಾದ್ರೆ ತಪ್ಪು. ನಿಮಗೆ ಬೇಕಾದದ್ದನ್ನು ಕೇಳಿ ಪಡೆಯಬಹುದು. ಆಶೀರ್ವಾದಯ. ಇವರಲ್ಲಿ ಮತ್ತೆ ಆರೋಗ್ಯದ ಬಗ್ಗೆ ಕೇಳುವುದೇ ಬೇಡ. ಇಡೀ ಪ್ರಪಂಚದ ಆರೋಗ್ಯ ಪೂರ್ಣ ಇಲ್ಲೇ ಉಂಟು. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಏನಾದ್ರೂ ಒಂದು ಹೊಂಡ ಉಂಟ ದೇಹದಲ್ಲಿ. ಅಷ್ಟು ಚೆನ್ನಾಗಿ ಆರೋಗ್ಯವನ್ನ ಕಾಪಿಟ್ಟುಕೊಂಡವರು. ಸ್ವಾಮಿ, ನಿಮ್ಮ ಮನೆಯಲ್ಲಿ ಎನ್ನುವುದಾಗಿ ಭಾವಿಸಿ ಮನೆಗೆ ಬಂದಿದ್ದೇವೆ ಎನ್ನುವಂತ ಭೇದ ಬೇಡ. ತಿನ್ನುವುದಕ್ಕೆ ಹೊಟ್ಟೆ ಕಡಿಮೆ ಮಾಡಿಕೊಳ್ಳಬೇಡಿ. ಕುಡಿಯುವುದಕ್ಕೆ ಬೇಕಾದದ್ದನ್ನು ಕೇಳಿ ಪಡೆಯಿರಿ. ನಮಸ್ಕಾರ. ನಮಸ್ಕಾರ ದೇ. ನಮಸ್ಕಾರ ದೇ. ಪಾಪ ಬಹಳ ಶಕ್ತರು, ನಮ್ಮ ಹಾಗೆ ಬಹಳ ಸಾತ್ವಿಕರು ಅಂತ ಕಾಣಿಸ್ತದೆ. ಆ ಮುಖದಲ್ಲಿಯೇ ಮುಗ್ಧತೆ ಏನು ಉಕ್ಕಿ ಬರ್ತಾವ. ಏನು ಆಲೋಚಿಸುವುದು ಬೇಡ. ಕೇಳಿಕೊಳ್ಳಬೇಕು. ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕಾರಣೀಕರ್ತರಾಗಬೇಕು ಎಂದು ಬೇಡಿಕೊಳ್ಳಬೇಕು. ಚಿಂತಿಸಿದನು ಮನದೊಳಗಂದು, ಚಿಂತಿಸಿದನು ಮನದೊಳಗಂದು. ಏನು ಆಶ್ಚರ್ಯ, ಏನಿದು ವಿಚಿತ್ರ. ಯಾಕೆ ಈ ಅನುಮಾನ ಕೇಳುತ್ತೇನೆ? ಅಲ್ಲದೆ ಇದ್ರೆ ಒಬ್ಬರಲ್ಲ, ಇಬ್ಬರಲ್ಲ, ಸಾವಿರ ಸಾವಿರ ಲಕ್ಷ ಸಂಖ್ಯೆಯಲ್ಲಿ ಬ್ರಾಹ್ಮಣರು ಬಂದಿದ್ದಾರೆ. ಬಂದವರನ್ನು ನಾವು ಗೌರವಿಸಿದ್ದೇವೆ, ಅವರನ್ನು ಉಪಚರಿಸಿದ್ದೇವೆ, ನಮ್ಮನ್ನು ಸಂತೋಷಪಡಿಸಿದ್ದಾರೆ. ಯಾರನ್ನ ಕಂಡಾಗಲೂ ನಮಗೆ ಈ ಅನುಮಾನ ಬಂದದ್ದಿಲ್ಲ. ಯಾಕೆ? ಅವರೆಲ್ಲ ನಿಷ್ಠಾವಂತ ಬ್ರಾಹ್ಮಣರಾಗಿಯೇ ಕಂಡಿದ್ದಾರೆ. ಆದ್ರೆ ಈ ಮೂವರಲ್ಲಿ ಏನೋ ಅನುಮಾನ, ಯಾಕೋ ಶಂಕೆ. ಇವರು ನಿಜವಾಗಿ ಬ್ರಾಹ್ಮಣರೇ ಹೌದಾ, ಅಥವಾ ನನ್ನನ್ನು ವಂಚಿಸುವುದಕ್ಕಾಗಿ ಬ್ರಾಹ್ಮಣರ ವೇಷವನ್ನು ಧರಿಸಿ ಬಂದವರು? ಚರ್ಯ ಚಟುವಟಿಕೆಗಳನ್ನು ಗಮನಿಸಿದ್ರೆ ಇವರು ಅಲ್ಲವೇ ಅಲ್ಲ. ಕಾರಣ ಏನು? ಇವರ ವ್ಯವಹಾರದ ಸಾಕ್ಷಿ ಅದಕ್ಕೆ ಕಾರಣ. ಬರುವ ಬ್ರಾಹ್ಮಣರಿಗೆ ಮುಕ್ತ ದ್ವಾರ.
ಎದುರುಗಡೆಯಲ್ಲಿ ತೆರೆದಿರಿಸಿದ್ದೇವೆ. ಎಲ್ಲರೂ ಸಂತೋಷದಿಂದ ಆಗಮಿಸಿದ್ದಾರೆ. ಆದ್ರೆ ಈ ಮೂವರು ಬ್ರಾಹ್ಮಣರು ಬಂದದ್ದು ಮನೆಯ ಹಿಂಬಾಗಿಲು, ಅಂದರೆ ಅಪರದ್ವಾರ. ಮನೆ ಹಿಂಬಾಗಿಲಿಂದ ಯಾರಾದ್ರೂ ಮನೆ ಒಳಗೆ ಬಂದ್ರು ಅವ್ರ ಮನೆ ತೆಗೆದ್ರು ಅಂತಲೇ ಲೆಕ್ಕ. ಅಂದರೆ ಇವರು ನಮ್ಮ ಸರ್ವನಾಶಕ್ಕಾಗಿಯೇ ಬಂದವರು ಎನ್ನುವುದಕ್ಕೆ ಅನುಮಾನ ಇಲ್ಲ. ಆಮೇಲೆ ಮೂವರು ಬ್ರಾಹ್ಮಣರು ಒಟ್ಟಾಗಿ ಬಂದಿದ್ದಾರೆ. 3 ಜನ ಬ್ರಾಹ್ಮಣರು ಒಟ್ಟಾಗಿ ಹೋಗುವುದು ಎಲ್ಲಿಗೆ? ಶ್ರಾದ್ದದ ಊಟಕ್ಕೆ. ಈ ಮೂವರು ನಮ್ಮ ಮನೆಗೆ ಒಟ್ಟಾಗಿ ಬಂದಿದ್ದಾರೆ ಅಂದ್ರೆ ಏನ್ ನಮ್ಮ ಭಜ ಮಾಡ್ಲಿಕ್ಕೆ ಬಂದದ್ದ ಇವರು? ನಾವು ನಮಸ್ಕರಿಸುವುದಕ್ಕಿಂತ ಮೊದಲೇ ಕೈ ಎತ್ತಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದ? ಯಾವ ಬ್ರಾಹ್ಮಣರಲ್ಲಿ ನಾವು ನಮಸ್ಕಾರ ಮಾಡುವುದಕ್ಕಿಂತ ಅವರು ಮೊದಲೇ ನಮಗೆ ಆಶೀರ್ವಾದ ಮಾಡಿದ್ರು, ಆಶೀರ್ವಾದ ತಗೊಂಡವ್ ನೆಗೆದು ಬಿದ್ದು ಹೋದಂತೆ ಲೆಕ್ಕ. ನಮ್ಮ ಅವನತಿಗಾಗಿಯೇ ಅವ್ರು ಹಾಗೆ ಆಶೀರ್ವಾದ ಮಾಡುವುದು. ಇವರು ಮಾಡಿದ್ದನ್ನೇ. ಅದರಲ್ಲಿ ಈ ಎದುರುಗಡೆ ಇದ್ದವ ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಅವನ ಕಣ್ಣಿನ ಚಲನೆ, ಆ ತುಟಿಯ ಕಿರು ನಗು, ಆ ಮೂಗಿನ ಆ ಕಡೆ ಈ ಕಡೆ ಹೊರಳಿಸುವಿಕೆ, ನಿಲ್ಲದೆ ಎಲ್ಲ ಕಣ್ಣಲ್ಲೇ ಅಳತೆ ಮಾಡುವ ಶೈಲಿ, ಇವ ಸಾಧಾರಣವ ಅಲ್ವೇ ಅಲ್ಲ. ಕೆಲವು ಕಡೆ ನೀರು ಕೊಟ್ಟೇ ಬಂದವ ಇವ ಎನ್ನುವುದಕ್ಕೆ ಕಾಣುವುದಕ್ಕೆ ಹೀಗೆ ಕಂಡ್ರು ಏನೋ ಒಂದು ರೀತಿ ಬೆಂಕಿ ನೋಡಿದ ಅನುಭವ ಆಗ್ತಾ ಉಂಟು ನಮಗೆ. ಹಾಗಾದ್ರೆ ಬ್ರಾಹ್ಮಣರೇ ಹೌದು ಅಂತ ಆದ್ರೆ ಅಂತ ಕಾಪಟ್ಕೆ ಇರುವುದಕ್ಕೆ ಸಾಧ್ಯ ಇಲ್ಲ. ಮಧ್ಯದಲ್ಲಿದ್ದವ ಇಡೀ ದೇಹವನ್ನ ಮುಟ್ಟಿದಾಗ ಹೆಬ್ಬಂಡೆಯನ್ನ ಮುಟ್ಟಿದ ಅನುಭವ ಆಗ್ತಾ ಉಂಟು. ಬ್ರಾಹ್ಮಣರೇ ಹೌದು ಅಂತ ಆದ್ರೆ ಅಂತ ಕಾಠಿಣ್ಯತೆ ಇರುವುದಕ್ಕಾಗುವುದಿಲ್ಲ. ಆ ಕೊನೆಯಲ್ಲಿದ್ದವ ಅವನ ಬಲಭುಜವನ್ನು ಸ್ಪರ್ಶಿಸಿದ್ರೆ ಶಿಲೆಯ ಮೇಲೆ ಕೈಯಾಡಿಸಿದ ಹಾಗೆ ಕ್ಷತ್ರಿಯ ವೀರನಾದವ ಬತ್ತಳಿಕೆಯಿಂದ ಬೀಳಾಗ ಉಂಟಾಗುವಂತಹ ಚಿಟ್ಟುಗಟ್ಟುವಿಕೆ ಇವನಲ್ಲಿ ಉಂಟಾಗಿದೆ ಅಂತ ಆದ್ರೆ ಇವರು ಬ್ರಾಹ್ಮಣರಲ್ಲ, ವಸೋಚಾನರಲ್ಲ. ಹಾಗಾದ್ರೆ ಯಾರು ಯಾರು ಯಾರು? ಆಶ್ಚರ್ಯ! ಏನಿದರ ತಾತ್ಪರ್ಯ, ಏನಿದರ ರಹಸ್ಯ? ಈ ಮೂವರು ಹರಾಮರರಲ್ಲ, ಬ್ರಾಹ್ಮಣರಲ್ಲ ಎನ್ನುವುದು ಸ್ಪಷ್ಟ ಆಗಿ ಹೋಗಿದೆ. ಹಾಗಾದ್ರೆ ಯಾರು, ಯಾಕೆ ಬಂದರು, ಏನು ಉದ್ದೇಶ? ನನ್ನಷ್ಟಕ್ಕೆ ನಾನು ಆಲೋಚಿಸಿದರೆ ಎನ್ನೋಳು ತುರವ ಬಯಸಿಯೇ ಬಂದ, ಅನುಮಾನವೇ ಇಲ್ಲ. ಇವರು ನನ್ನಲ್ಲಿ ಹೋರಾಟವನ್ನು ಬಯಸಿ ತುರಕಾಗಿ ಬಂದವರು. ಹಾಗೆ ಬಂದಂತೆ ಹೋಗುವಂತಾದ್ರೆ ಯಾರಿದ್ದಾರೆ ಯಾರಿದ್ದಾರೆ? ಹಾಗಿಲ್ಲವೇ ಇಲ್ಲ ಅಂತಲ್ಲ. ಹಸ್ತಿನಾವತಿಯಲ್ಲಿದ್ದಾರೆ ಆ ಕೌರವ, ಅವ ಏನಾದ್ರೂ ನಮ್ಮ ಮೇಲೆ ಒಂದು ಕೈ ನೋಡೋಣ ಅಂತ ಬಂದನ? ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಮ್ಮ ವಿಷಯ ಗೊತ್ತು ಅವನಿಗೆ. ತೀರಾ ನಮ್ಮಂತವರನ್ನೆಲ್ಲ ಎದುರು ಹಾಕೊಳ್ಳುವ ಸ್ವಭಾವ ಅಲ್ಲ ಅವನದ್ದು. ಕೌರವ ಬರ್ಲಿಕ್ಕಿಲ್ಲ. ಉಳಿದವನ ತಮ್ಮಂದಿರು 99. ಅದು ಬಿಟ್ರೆ ಈ ಪಾಪಿ ಮಕ್ಕಳಲ್ಲೇ ಇದ್ದಾರೆ ಇಂದ್ರಪ್ರಸ್ಥದಲ್ಲಿ. ಆ ಪಾಪಿ ಪಾಂಡವರು, ಪಂಚಪಾಂಡವರು ಗತಗೋತ್ರ ಇಲ್ಲದೆ ಪರದೇಶಿಗಳಾಗಿ ಹೋಗಿದ್ದಾರೆ. ಆ ಕಡೆ ಅಲ್ಲೂ ಸಿಗಲಿಲ್ಲ, ಈ ಕಡೆ ಇಲ್ಲೂ ಸಿಗಲಿಲ್ಲ. ಹಾಗಾಗಿ ಏನಾದ್ರೂ ಒಂದ್ ಸ್ವಲ್ಪ ಜಾಗ ಗಟ್ಟಿ ಮಾಡ್ಕೊಳ್ಳೋಣ ಅಂತ ನಮ್ಮನ್ನೇ ಆಯ್ಕೆ ಮಾಡ್ಕೊಂಡ್ರು. ಹೇಗೆ? ಧರ್ಮರಾಯ ಕೆಟ್ಟವನಲ್ಲ, ಅವನಿಗೆ ಒಳ್ಳೇದು ಕೆಟ್ಟದ್ದು ಯಾರ ಮೈ ಮೇಲೆ ಬಿದ್ದರೆ ಏನು ಎಲ್ಲ ಗೊತ್ತಿದ್ದವ. ಹಾಗಂತ ಅವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅವನ ತಮ್ಮಂದಿರಿಬ್ಬರು ಇದ್ದಾರೆ,
ಇರ್ಲಿಕ್ಕೆ 4 ಜನ. ಆ ಕೊನೆಯವರಿಬ್ರು ಲೆಕ್ಕಕ್ಕಿಲ್ಲ ಅವರು. ಅವ್ರು ಎಲ್ಲ ಪ್ರಸಂಗಕ್ಕೂ ಬರುವುದಿಲ್ಲ. ಅಲ್ಲ, ಅವ್ರು ಬರುವುದಿಲ್ಲ ಎನ್ನುವುದಕ್ಕಿಂತ ಅವ್ರನ್ನ ಕಳಿಸುವವ್ರಿಗೆ ಪೂರೈಸುವುದೂ ಇಲ್ಲ. ಅಂದ್ರೆ ಧರ್ಮರಾಯರಿಗೆಲ್ಲ ಕರ್ಕೊಂಡು ಬರುವವರಿಗೆ ಸುಮ್ಮನೆ ಖರ್ಚಿಗೆ ಅಂತ ಬೇಡ, ನಾವು 3 ಜನರಲ್ಲಿ 5 ಜನ ಹೇಳ್ಕೊಂಡು ಹೋದ್ರಾಯ್ತು ಅಂತ. ಆ ಮಧ್ಯದಲ್ಲಿ ಇಬ್ರು ಇದ್ದಾರೆ, ಭೀಮ ಮತ್ತು ಅರ್ಜುನ. ತೆಗೆದು ಹಾಕಿದವರು. ಅಯ್ಯೋ, ಹೊಡೆದಾಟ ಪೆಟ್ಟು ಅಂದ್ರೆ ಎಲ್ಲ ನಮ್ಮೊಳಗೆ ಹುಟ್ಟುಕೊಂಡದ್ದು ಅಂತ ತಿಳ್ಕೊಂಡಿದ್ದಾರೆ. ಏನಾದರೂ 87 ಮಂದಿ ಅರಸು ಮಕ್ಕಳನ್ನ ಕಾರಾಗೃಹದಲ್ಲಿರಿಸಿದ ನನ್ನ ಯಶೋಗಾಥೆಯನ್ನ ಕೇಳಿ ಬಂದ್ರ ಸಾಧ್ಯ ಇಲ್ಲ. ಅಣ್ಣ ಹಾಕಿದ ಗೆರೆಯನ್ನ ದಾಟುವವರಲ್ಲ. ಆದ್ರಿಂದ ಪಾಂಡವರು ಬಂದದ್ದಲ್ಲ. ಅವರನ್ನ ಹೊರತುಪಡಿಸಿದ್ರೆ ಯಾದವರು ಹಿಂದೆ ಮಾಡನೆ ಅರಿಗಳಾಗಿ ಕಾದಿಹರು. ಬಲರಾಮ ಕೃಷ್ಣರು ಹಿಂದೆ 17 ಬಾರಿ ಓಡಿಸ್ಕೊಂಡು ಹೋಗಿದ್ದೆ. ಪಾಪಿ ಮಕ್ಕಳು ಎಲ್ಲಿ ಓಡ್ ಹೋದ್ರು ಅಂತ ಅರ್ಥ ಇಲ್ಲ. ನಾವು ಹೋಗುವುದು, ಅವ್ರು ಓಡುವುದು. ಆಮೇಲೆ ಸುದ್ದಿ ಬಂತು, ಇತ್ತೀಚೆಗೆ ಎಲ್ಲೂ ಬರಲಿಲ್ವಾಗಿತ್ತು. ಎಲ್ಲಿದ್ದಾರೆ ಅಂತ ಕೇಳಿದರೆ ಸಮುದ್ರ ಪಾಲಾದಂತಹ ಕುಶಸ್ಥಲಿ ಎನ್ನುವ ಪ್ರದೇಶವನ್ನ ಮೇಲೆತ್ತಿ ಅದಕ್ಕೆ ದ್ವಾರಕಾಪಟ್ಟಣ ಎನ್ನುವುದಾಗಿ ಹೆಸರನ್ನು ಇರಿಸಿ ಹಿರಿಯನಾದ ಬಲರಾಮ ಅಲ್ಲಿಗೆ ಅರಸ, ಆ ಕರಿಯ ತಮ್ಮ ಅವ ಯುವರಾಜ. ಅಣ್ಣ ತಮ್ಮನ ಹೊಡೆತಂತೆ ಜೋರಂತೆ. ಏನು ದ್ವಾರಕಾವತಿಯ ವಿಶೇಷ? ದ್ವಾರಗಳಿಂದಲೇ ನಿರ್ಮಾಣ. ಎಲ್ಲೂ ನೋಡಿದ್ರು ಬಾಗಿಲು. ಯಾಕೆ ಅಷ್ಟೆಲ್ಲ ಬಾಗಿಲುಗಳು? ಗುಟ್ಟು ಗೊತ್ತಾಯಿತು. ನನ್ನ ಭಯ ಅಂದ್ರೆ ನಾನು ಎಲ್ಲಿಂದ ಬಂದ್ರು ಅವ್ರು ತಪ್ಪಿಸ್ಕೊಳ್ಳಿ ಅಷ್ಟೊತ್ತು ಬಂದು ಬಾಗಿಲು ಸಿಕ್ಬೇಕಪ್ಪ. ಈ ಕಡೆ ಬಂದ್ರೆ ಈ ಕಡೆ, ಆ ಕಡೆ ಬಂದ್ರೆ ಆ ಕಡೆ. ಹಾಗಾಗಿ ಬಾಗಿಲುಗಳಿಂದಲೇ ನಿರ್ಮಾಣ ಮಾಡಿದ್ದಾರೆ. ಏನಾದ್ರೂ ಮತ್ತೆ ಸ್ವಲ್ಪ ಚಿಗುರಿ ಬಂದು ಅವ ಹಿರಿಯ ಬಲರಾಮ ಬರ್ಲಿಕ್ಕಿಲ್ಲ. ಯಾಕೆ? ಅವ ಜನ ಸರಿ ಇಲ್ಲ ಅಂತ ನಮ್ಗೆ ಸುದ್ದಿ ಗೊತ್ತಾಗಿದೆ. ಅಯ್ಯ, ಅವ ಈಗ ಜೋರಂತಲ್ಲ. ಅಲ್ಲ, ನಾವೆಲ್ಲ ಸಂಭಾವಿತ ವರ್ಗದವರು ಆ ವಿಷಯ ಮಾತಾಡಬಾರ್ದು. ಆದ್ರೆ ನಮ್ಮವರಿಗೆಲ್ಲ ಗೊತ್ತಾಯ್ತು, ಏನ್ ಚಂದ ಮಾತಾಡ್ತಾ ಇದ್ದಾರೆ ಅರಸರು. ಹಾಗೆ ಹಾಗೆ ಅಂದರೆ ಬೆಳಿಗ್ಗೆ ಹೇಳಿದ್ದು ಸಂಜೆ ನೆನಪಿರುವುದಿಲ್ಲ, ಸಂಜೆ ಹೇಳಿದ್ದು ಬೆಳಿಗ್ಗೆ ನೆನಪಿರುವುದಿಲ್ಲ. ಹಾಗಾಗಿ ಅವ ಬರ್ಲಿಕ್ಕಿಲ್ಲ. ಇನ್ನು ಅವನ ತಮ್ಮ ಕೃಷ್ಣ, ಅವ ಬಂದ್ರೆ ಎಷ್ಟು, ಬರದೆ ಹೋದ್ರೆ ಎಷ್ಟು. ಸಾಗರೋಪಾಂತದ ಅರಸು ಮಕ್ಕಳು ನಾವು ಭೋಗಿಸಿ ಬಿಟ್ಟಿರುವಂತಹ ಮುತ್ತುಗಳು, ನಾನು ಧರಿಸಿ ಬೀಸಾಡಿದ ಪಾದರಕ್ಷೆಗಳು, ನಾನು ಧರಿಸಿ ಬೇಸಾಡಿದ ನನ್ನ ವಸನಗಳು ಯಾರು ಅಲ್ಲ ಅಂತಾದ್ರೆ ನಮ್ಮಷ್ಟಕ್ಕೆ ನಾವು ಆಲೋಚಿಸುವುದಲ್ಲ. ಇಷ್ಟೊತ್ತು ಯೋಚನೆ ಮಾಡಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಸುಮ್ಮನೆ ನಾನು ಒಬ್ಬನೇ ಮೈಕೈ ಹೊಡಿ ಮಾಡ್ಕೊಂಡದ್ದು. ಅದಾಗಬಾರ್ದು. ನಿಂತಿದ್ದಾನಲ್ಲ, ಅವನಿಗೂ ಸ್ವಲ್ಪ ಹಾರಿಸೋಣ. ಅವನಲ್ಲಿ ಕೇಳಿದ್ರೆ ಹೇಗೆ?
ವೇಷಧಾರಿ ಬ್ರಾಹ್ಮಣರೇ, ನಿಮ್ಮನ್ನೇ ಮಾತಾಡುವ ಬ್ರಾಹ್ಮಣ ವೇಷಧಾರಿಗಳೇ, ನೀವು ಹೇಗೆ ಕರೀತೀರಿ ನಿರ್ಣಯ ಮಾಡ್ಕೊಂಡ್ಬಿಡಿ. ನನಗೆ ಗೊತ್ತಾಗಿದೆ ಹಾ. ನೀವು ನಿಜವಾದ ಬ್ರಾಹ್ಮಣರಲ್ಲ, ಬ್ರಾಹ್ಮಣ ವೇಷಧಾರಿಗಳು. ಹಾ, 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 ಹಾ. ಅದೇ ಹೌದಾ? ಯಾವ್ದೋ ಒಂದು. ಯಾವ ಒಂದು ಆ ಒಂದರಲ್ಲಿ ಯಾವುದು? ಇದು ತರವೇ ಮೋಸ ವಂಚನೆ ಕಾಪಟ್ಯ ಹಾ, ಬ್ರಾಹ್ಮಣರಿಗೆ ಹೇಳಿಸಿದ್ದಲ್ಲ. ಹಾ, ನೀವು ಮಾಡಿದ್ದು ಅದೇ ಆಗಿದೆ. ಹಾ. ಯಾಕೆ? ಏನು ಹೇಳಿ?